ಮೊದಲ ಬೆಳೆ ಕೈಗೆ ಬಂದ ಬಳಿಕ ಕರಾವಳಿಯಲ್ಲಿ ಕಂಬಳ ಋತು ಆರಂಭವಾಗುತ್ತದೆ. ಕಂಬಳಗಳಲ್ಲಿ ಧಾರ್ಮಿಕ ಆಚರಣೆಯ ಕಂಬಳಗಳಿವೆ. ಇದರಲ್ಲಿ ಕೋಣಗಳ ವೇಗ ಪ್ರಮುಖವಲ್ಲ, ಆಚರಣೆ ಪ್ರಮುಖ. ಗೆದ್ದವರಿಗೆ ಚಿನ್ನದ ಪದಕದ ಬಹುಮಾನವಿಲ್ಲ. ಕರ್ನಾಟಕದಲ್ಲಿ ಭೂಮಸೂದೆ ಜಾರಿಗೆ ಬಂದ ಬಳಿಕ ಕೆಲಕಾಲ ಕಂಬಳಗಳಿಗೆ ಅಜ್ಞಾತವಾಸವಿತ್ತು. ಆದರೆ ಕಳೆದ ಶತಮಾನದ ಕೊನೆ 2 ದಶಕಗಳಲ್ಲಿ ಕಂಬಳಗಳು ಮತ್ತೆ ವೈಭವ ಪಡೆದುಕೊಂಡವು. ಅವುಗಳಿಗೆ ಚಿನ್ನದ ಮೆರುಗು ಬಂದಿತು. ಗೆದ್ದ ಕೋಣಗಳಿಗೆ ಚಿನ್ನದ ಪದಕ ಕೊಡುವ ಪದ್ಧತಿ ಚಾಲ್ತಿಗೆ ಬಂದಿತ್ತು. ಕಂಬಳಕ್ಕಾಗಿಯೇ ಕೋಣಗಳನ್ನು ಸಾಕುವ ಪರಿಪಾಠ ಆರಂಭವಾಯಿತು. ಕೋಣಗಳಿಗೆ ಮತ್ತು ಅವುಗಳನ್ನು ಓಡಿಸುವವರಿಗೆ ತರಬೇತಿಯ ಯುಗ ಆರಂಭವಾಯಿತು. ರಾಜಕಾರಣಿಗಳು ಕೋಣ ಸಾಕಿದ್ರು. ಅವುಗಳ ಧಾರಣೆ ₹1,00,000 ದಾಟಿತು. ಕಂಬಳಗಳಲ್ಲಿ ಹಿಂಸೆ ನಡೆಯುತ್ತದೆ ಎಂದು ಪ್ರಾಣಿಪ್ರಿಯರ ಸಂಘಟನೆಗಳು ಕೋರ್ಟ್ ಮೆಟ್ಟಿಲೇರಿದವು. ಕೆಲಕಾಲ ಕಂಬಳಗಳನ್ನು ಕೋರ್ಟಿನ ಕಣ್ಗಾವಲಿನಲ್ಲಿ ನಡೆಸಬೇಕಾಯಿತು. ಮಂಚುಟ್ಟಿಯಲ್ಲಿ ಕೋಣಗಳಿಗೆ ಹೊಡೆಯಬಾರದು ಎಂಬ ನಿಯಮ ಕಟ್ಟುನಿಟ್ಟಾಗಿ ಜಾರಿಯಾಯಿತು. ತುಳುನಾಡಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಯಲ್ಲಿ ಕಂಬಳಗಳಿಗೆ ಸ್ಥಾನವಿದೆ ಎಂದು ಜನಪದ ವಿದ್ವಾಂಸರು ಅಧ್ಯಯನ ನಡೆಸಿ ಸಂಶೋಧನಾ ಲೇಖನಗಳನ್ನು ಬರೆದರು. ಸರ್ಕಾರದ ಮಟ್ಟದಲ್ಲಿ ಕಂಬಳ ಆಯೋಜನೆಗೆ ಇಂತಹ ಸಂಶೋಧನೆಗಳು, ಅದನ್ನು ನಡೆಸಿದವರು ಹೊಂದಿದ್ದ ಪ್ರಭಾವ ನೆರವಿಗೆ ಬಂದು ಪಿಲಿಕುಳದಲ್ಲಿ ಸರ್ಕಾರಿ ಕಂಬಳ ಆಯೋಜನೆಯಾಯಿತು. ಪಿಲಿಕುಳದಲ್ಲಿ ನೇತ್ರಾವತಿ ಫಲ್ಗುಣಿ ಜೋಡುಕರೆ ಅಸ್ತಿತ್ವಕ್ಕೆ ಬಂದಿತ್ತು. 2014ರಲ್ಲಿ ಇಲ್ಲಿ ನಡೆದ ಕೊನೆಯ ಕಂಬಳದಲ್ಲಿ 85 ಜೊತೆ ಕೋಣಗಳು ಓಡಿದ್ದವು. ಪ್ರಾಣಿಪ್ರಿಯರ ಸಂಘಟನೆ ಪೇಟಾ ಕೋಣಗಳ ಮೇಲಾಗುವ ಹಿಂಸೆಯ ಬಗ್ಗೆ ನ್ಯಾಯಾಲಯ ಮೆಟ್ಟಿಲೇರಿದ್ದರಿಂದ ಜಿಲ್ಲಾಡಳಿತ ಪಿಲಿಕುಳ ಕಂಬಳವನ್ನು ಸ್ಥಗಿತಗೊಳಿಸಿತು. ಇದೀಗ ಕಾನೂನಿಗೆ ತಿದ್ದುಪಡಿಗಳಾಗಿವೆ. ಕಂಬಳ ನಡೆಸಲು ಯಾವುದೇ ಅಡ್ಡಿ ಇಲ್ಲ. ಸರ್ಕಾರದ ಅನುದಾನದ ಕೊರತೆ ಈ ಬಾರಿ ಪಿಲಿಕುಳದಲ್ಲಿ ಕಂಬಳ ನಡೆಯಲಿಕ್ಕಿಲ್ಲ ಎನ್ನುವ ಮಾತುಗಳಿಗೆ ಜನ್ಮ ನೀಡಿದೆ. 2018ರಲ್ಲಿ ಜಿಲ್ಲಾಡಳಿತ ಕಂಬಳ ನಡೆಸುವ ಆಸಕ್ತಿ ತೋರಿಸಿತ್ತು. ಆದರೆ ಅನುದಾನ ದೊರೆಯಲಿಲ್ಲ. ಇದೀಗ ಪಿಲಿಕುಳದಲ್ಲಿರುವ ಕೆರೆಯಲ್ಲಿ ಹೂಳು ತುಂಬಿದೆ. ಗಿಡಗಂಟಿಗಳು ಬೆಳೆದಿವೆ. ಅವನ್ನೆಲ್ಲ ನಿವಾರಿಸಿ ಮತ್ತೆ ಕೆರೆಯನ್ನು ಪುನರುಜ್ಜೀವನ ಮಾಡಲು ಅಂದಾಜು ₹40 ಲಕ್ಷ ಬೇಕಾಗಬಹುದು. ಅಷ್ಟೊಂದು ಹಣಕಾಸು ದೊರೆಯೋದು ಅನುಮಾನವಾಗಿರೋದ್ರಿಂದ ಪಿಲಿಕುಳ ಕಂಬಳಕ್ಕೂ ಅನುಮಾನದ ಮುಸುಕು ಬಿದ್ದಿದೆ.